ಮಾಧ್ಯಮದ ಮಿತ್ರರೇ, ವಿಶೇಷವಾಗಿ ಮೊನ್ನೆ ನಮ್ಮ ಪುತ್ತೂರಿನ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು ನಡೆಸಿದಂಥ ಜನಮನ ಕಾರ್ಯಕ್ರಮದ ಬಗ್ಗೆ ಮತ್ತು ಈ ಕಾರ್ಯಕ್ರಮದ ಬಗ್ಗೆ BJP ಮತ್ತು ಅದರ ಮಂಡಲಾಧ್ಯಕ್ಷರು, ನಗರ ಅಧ್ಯಕ್ಷರು, ಮಾಜಿ ಶಾಸಕರು ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಅನೇಕ ಸುಳ್ಳು ಮತ್ತಿತರ ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಿರುತ್ತಾರೆ. ಈ ಬಗ್ಗೆ ತಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಈ ಒಂದು ಕಾರ್ಯಕ್ರಮ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದೆ. ಅದನ್ನು ನಾವೆಲ್ಲರೂ ಒಪ್ಪಿಕೊಳ್ಳುವಂಥ ಒಂದು ಸತ್ಯ. ಈ ತನಕ ಈಗಾಗಲೇ ಮುಖ್ಯಮಂತ್ರಿಗಳಿಂದ ಆ ಮಾತು ಹೇಳಲ್ಪಟ್ಟು, ಅಂದರೆ ದಕ್ಷಿಣ ಕನ್ನಡ, ಉಡುಪಿ ಈ ಭಾಗದಲ್ಲಿ ಇಷ್ಟು ಜನರನ್ನು ಸೇರಿಸಿ ಒಂದು ಕಾರ್ಯಕ್ರಮವನ್ನು ಮಾಡಿರುವಂಥದ್ದು ನಾನು ಕಂಡದ್ದು ಪ್ರಥಮ ಅಂತೇಳಿ ಮುಖ್ಯಮಂತ್ರಿಗಳು ಉಲ್ಲೇಖ ಮಾಡ್ತಾರೆ. ಅದೇ ರೀತಿ ನಾನು ಕಳೆದ ಬಾರಿಯೂ ಸಹ ಹೇಳಿದ್ದೇನೆ. ಕಳೆದ ಬಾರಿಯ ಜನಮನ ಕಾರ್ಯಕ್ರಮದಲ್ಲೂ ಸಹ ಸುಮಾರು 85,000 ಮಂದಿ ಸೀರೆ ಮತ್ತಿತರ ವಸ್ತುಗಳನ್ನು ಕೊಟ್ಟು ಅಶೋಕ್ ರೈ ಅವರು ಒಂದು ರೀತಿಯ ದೀಪಾವಳಿಯನ್ನು ಭಾಳ ವಿಜೃಂಭಣೆಯಿಂದ ಅವರ ಟ್ರಸ್ಟಿನ ಮೂಲಕ ಆಚರಣೆ ಮಾಡಿದರು. ಆಗಲೇ ಅವರು ಹೇಳ್ತಾಯಿದ್ರು, ನಾನು ಬರೋ ವರ್ಷಕ್ಕೆ 1,00,000 ಮಂದಿಯನ್ನು ಸೇರಿಸಿ ಅವರಿಗೆ ಉಡುಗೊರೆಯನ್ನು ಕೊಡಬೇಕು ಅಂತೇಳುವ ಒಂದು ಆಸೆಯನ್ನು ವ್ಯಕ್ತಪಡಿಸಿತು. ಆ ರೀತಿ ಈ ವರ್ಷವೂ ಆ ಕಾರ್ಯಕ್ರಮ ನಡೆದಿದೆ. ಆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಅದಕ್ಕೆ ಒಂದು ಒಳ್ಳೆಯ ರೀತಿಯ ಪ್ರಚಾರವನ್ನು ಸಹ ಕೊಟ್ಟಿದ್ದೀರಾ. ನಾವಿಲ್ಲಿ ಮುಖ್ಯವಾಗಿ ಉಲ್ಲೇಖ ಮಾಡುವಂಥದ್ದು, ನಾವು ಒಂದು ದೊಡ್ಡ ಕಾರ್ಯಕ್ರಮ, ಜನ ಸೇರುವಂಥ ಕಾರ್ಯಕ್ರಮ, ಇದು ಪಕ್ಷದ ಕಾರ್ಯಕ್ರಮಗಳಿರ್ಬೋದು. ಮಂಗಳೂರು ನೆಹರು ಮೈದಾನದಲ್ಲಿ ನಡೀತದೆ, ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ನಡೀತದೆ. ಪ್ರಧಾನಿಗಳು ಬರುವಂಥ ಕಾರ್ಯಕ್ರಮ ಅಥವಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಬರುವಂಥ ಕಾರ್ಯಕ್ರಮಗಳೆಲ್ಲ ಜನ ಸೇರುವಂಥದ್ದನ್ನು ನಾವು ಅದಕ್ಕೆ ವಾಹನಗಳನ್ನು ಒದಗಿಸಿ ಅಲ್ಲಿ ಕರ್ಕೊಂಡು ಹೋಗಿ ಜನ ಸೇರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ ಅಲ್ಲಿ ಎಷ್ಟು ಸಫಲರಾಗ್ತೇವೆ ಅಂತ ಹೇಳುವಂಥದ್ದು ಬೇರೆ ವಿಚಾರ. ಆದರೆ ಇಲ್ಲಿ ಯಾವುದೇ ಒಂದು ವಾಹನವನ್ನು ಕೊಡದೆ ಒಂದು ರೀತಿಯಲ್ಲಿ ಅಶೋಕ್ ರೈ ಅವರು ಈ ಕ್ಷೇತ್ರದಲ್ಲಿ ಕಳೆದ 2.5 ವರ್ಷದಿಂದ ಶಾಸಕರಾಗಿ ಮಾಡಿದಂಥ ಒಳ್ಳೆಯ ಕೆಲಸ ಕಾರ್ಯಗಳು, ಅಭಿವೃದ್ಧಿ ಕಾರ್ಯಗಳು, ಈ ಮೊದಲು ಯಾರು ಮಾಡುವಂಥ ಯೋಚನೆಗಳನ್ನು ಮಾಡದೆ ಅಂಥ ಕಾರ್ಯಗಳನ್ನು ಮಾಡದ ಅಂಥ ಕೆಲವೊಂದು ಕಾರ್ಯಕ್ರಮಗಳನ್ನು ಪುತ್ತೂರಿಗೆ ನೀಡಿರುವಂಥದ್ದು ಮೊನ್ನೆಯ ಕಾರ್ಯಕ್ರಮದಲ್ಲಿ ಈ ರೀತಿಯ ಜನಸ್ತೋಮ ಸೇರಲು ಕಾರಣ ಅಂತ ಹೇಳುವಂಥದ್ದು. ಅಂದರೆ ಅಶೋಕ್ ರೈ ಅವರ ಒಂದು ಅಭಿಮಾನ ಇರ್ಬೋದು, ಇನ್ನೊಂದು ಕಡೆ ಕರ್ನಾಟಕದಲ್ಲಿ ಒಂದು ಒಳ್ಳೆಯ ಆಡಳಿತವನ್ನು ನಡೆಸಿ ಪಂಚ ಗ್ಯಾರಂಟಿಗಳ ಮೂಲಕ ಜನಮನವನ್ನು ಗೆದ್ದಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬರುವಂಥ ಕಾರ್ಯಕ್ರಮ ಅಂತ ಹೇಳುವಂಥ ವಿಚಾರದಲ್ಲಿ ಒಂದು ಟ್ರಸ್ಟಿನ ಮೂಲಕ ನಡೆಯುವಂಥ ಕಾರ್ಯಕ್ರಮದಲ್ಲಿ ಈ ರೀತಿಯ ಜನಸ್ತೋಮ ಸೇರಿತ್ತು ಅಂತ ಹೇಳುವಂಥದ್ದು ನಾವು ಉಲ್ಲೇಖ ಮಾಡುವಂಥದ್ದು. ಅದು ಯಾರೇ ಆಗಲಿ, ನಮ್ಮ ವಿರೋಧಿ ಆದರೂ ಸಹ ಒಂದು ಒಳ್ಳೆಯ ಕೆಲಸವನ್ನು ಮಾಡುವಾಗ ಅದರಲ್ಲಿ ತಪ್ಪು ಹುಡುಕಿ ಅದನ್ನು ಸುಳ್ಳು ಹೇಳುವಂಥದ್ದು ಸರಿಯಲ್ಲ ಅಂತ ಹೇಳುವಂಥದ್ದು ನಮ್ಮ ವಾದ. ಈ ರೀತಿ ನಮ್ಮ ವ್ಯಕ್ತಿತ್ವವನ್ನು, ನಮ್ಮ ಗೌರವವನ್ನು ನಾವು ಕಡಿಮೆ ಮಾಡಿಕೊಳ್ತಾ ಇದ್ದೇವೆ. ಜನ ಒಪ್ಪಬೇಕಲ್ವ. ನಾವು ಏನಾದರೂ ಹೇಳಿದರೆ ಅದರಲ್ಲಿ ಏನೋ ಒಂದು ಸತ್ಯಾಂಶ ಇರಬೇಕು, ಅದರಲ್ಲಿ ಏನೋ ಒಂದು ರೀತಿಯ ನಿಜಾಂಶ ಇರಬೇಕು ಅಂತ ಹೇಳುವುದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಅದೆಲ್ಲವನ್ನು ಮೀರಿ ಒಂದು ರೀತಿಯ ಹೊಟ್ಟೆ ನೋವು, ತಲೆನೋವು ತಡ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ, ಇದನ್ನೆಲ್ಲ ಯಾವ ರೀತಿ ವ್ಯಕ್ತಪಡಿಸುವಂಥದ್ದು, ಅದನ್ನು ಸುಳ್ಳು ಹೇಳುವುದರ ಮೂಲಕ, ಅಪಪ್ರಚಾರ ಮಾಡೋದರ ಮೂಲಕ ಮಾಡುವಂಥದ್ದು ಒಂದು ಕ್ಷೇತ್ರದ ಮಾಜಿ ಶಾಸಕರಾಗಿದ್ದಂಥವರು ಮತ್ತು ಒಂದು ಪಕ್ಷದ ಮಂಡಲಾಧ್ಯಕ್ಷರಾಗಿದ್ದಂಥವರು ಈ ಹೇಳಿಕೆಗಳನ್ನು ಕೊಡುವಂಥದ್ದು ನಾಚಿಕೆ ಕೇಡಿನ ವಿಚಾರ. ನಾವು ಹೇಳಿದರೆ ನಾನೊಂದು ಈಗ ಹೇಳಿಕೆ ಯಾವುದು ಕೊಟ್ಟರೂ ಸಹ ಜನಸಾಮಾನ್ಯರು, ಸಮಾಜ ಒಪ್ಪಬೇಕು. ಹೇಮನಾಥ್ ಶೆಟ್ಟಿ ಏನು ಮಾತಾಡ್ತಾ ಇದ್ದಾನೆ, ಸಮಾಜ ಒಪ್ಪುವಂಥದ್ದನ್ನು ಮಾತಾಡಬೇಕು. ಸಮಾಜದಲ್ಲಿ ಅವನಿಗೆ ಹುಚ್ಚು ಅಂತ ಹೇಳುವಂಥ ಮಾತನ್ನು ಹೇಳಬಾರ್ದು ಅಂತ ಹೇಳುವಂಥದ್ದು, ಅದರಲ್ಲಿ ಸತ್ಯಾಂಶ ಇರಬೇಕು. ಆದರೆ ಇವರು ಮೊನ್ನೆ ಇಂಥ ಅಭೂತಪೂರ್ವವಾದ ಕಾರ್ಯಕ್ರಮವನ್ನು ಕಂಡು ಅದರಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಮಳೆಯಿಂದ ಆಗಿದೆ ಹೊರತು ಬೇರೆ ಯಾವುದೇ ರೀತಿಯಲ್ಲಿ ಆಗಲಿಲ್ಲ, ವ್ಯವಸ್ಥೆಯಲ್ಲಿ ಆಗಲಿಲ್ಲ. ಯಾವುದೇ ರೀತಿಯ ಎಲ್ಲ
ಅಚ್ಚುಕಟ್ಟಾದ 4-5 ಬಾರಿ ಬೇರೆ ಬೇರೆ ರೀತಿಯ ಸಭೆಗಳನ್ನು ನಡೆಸಿ ವ್ಯವಸ್ಥಿತವಾಗಿ ಮಾಡಬೇಕು ಅಂತ ಹೇಳುವಾಗ ಆ ರೀತಿಯ ಮಳೆ ವಿಪರೀತವಾಗಿ ಕೆಲವು ದಿನಗಳಿಂದ ಮಳೆ ಬಂದ ಕಾರಣ ಈ ರೀತಿಯ ಕೆಲವು ಅಸ್ತವ್ಯಸ್ತಗಳು ಕೊನೆಗೆ ಆ ದಿವಸವೂ ಸಹ ಇಡೀ ನಮ್ಮ ಈ ವರ್ಷದ ಮಳೆಗಳಲ್ಲಿ ಅಂಥ ಒಂದು ಮಳೆ ಈ ಮೊದಲು ಬರಲಿಲ್ಲ. ಆ ರೀತಿಯ ಮಳೆ ಆ ದಿನ ಬಂದಿತ್ತು. ಆಗಿರುವಾಗ ಅದು ನಮಗೆಲ್ಲ ಗೊತ್ತಿರುವಂಥ ವಿಚಾರ. ಆಗ ಮಳೆ ಬಂತು ಅಂತೇಳಿದರೂ ಸಹ ಕಾರ್ಯಕ್ರಮದಲ್ಲಿ ತೊಡಕಾಗಲಿಲ್ಲ. ಬಂದವರಿಗೆ ಸ್ವಲ್ಪ ಮಳೆಯಿಂದಾಗಿ ಸಮಸ್ಯೆಗಳಾಗಿದೆ. ಅಂದರೆ ಅದು ಸ್ವಾಭಾವಿಕ. ಇಷ್ಟು ಜನರನ್ನು ಸುಧಾರಿಸುವಂಥದ್ದು ಅಷ್ಟು ಸುಲಭದ ಕೆಲಸವೂ ಅಲ್ಲ. ಅದರ ಜೊತೆಗೆ ಇದನ್ನು ಸುಧಾರಿಸುವ ನಿಟ್ಟಿನಲ್ಲಿ ನಾವು ಹೆಮ್ಮೆ ಪಡಬೇಕು. ಶಾಸಕರು ಮತ್ತು ಅವರ ಕುಟುಂಬ, ಅವರ ಪತ್ನಿ, ಮಕ್ಕಳು ಮತ್ತು ಸಾವಿರಾರು ಟ್ರಸ್ಟಿನ ಕಾರ್ಯಕರ್ತರು ಆ ಒದ್ದೆಯಾಗಿ ಇಡೀ ಕೆಸರು ಮೈ ತುಂಬಿಕೊಂಡು ಆ ಒಂದು ಹೋರಾಟದಲ್ಲಿ ಬಂದ ಜನರನ್ನು ಸುಧಾರಿಸುವಂಥ ಒಂದು ಚಿತ್ರಣವನ್ನು ನಾವು ನೋಡಬೇಕಾಗಿತ್ತು. ಅದು ಬಿಟ್ಟು ಅದರಲ್ಲಿ ತಪ್ಪು ಹುಡುಕುವಂಥದ್ದು, ಏನೇನೋ ಅದರ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದು ನಮಗೆ ಯಾರಿಗೂ ಅದು ಶೋಭೆ ತರುವಂಥದ್ದಲ್ಲ ಅಂತ ಹೇಳುವಂಥದ್ದು ನಾನು ಹೇಳುವಂಥದ್ದು. ಮತ್ತೊಂದು ಕಡೆ ಮಾಜಿ ಶಾಸಕರು ಹೇಳ್ತಾರೆ ಕೇವಲ 15,000 ಚೇರ್ಗಳು ಮಾತ್ರ ಇದ್ದದ್ದು ಅಂಥೇಳಿ. ಇವರಿಗೆ ಚೇರ್ನ ಎಣಿಸುವ ಕೆಲಸ ಕೊಟ್ಟವರು ಯಾರು? ಇವ್ರಿಗೆ ಯಾರು ಹೇಳಿದ್ದು? ಇವರು ಚೇರ್ ಅಲ್ಲ, ಜನ ಎಣಿಸ್ಬೇಕಿತ್ತು. ಇವರಿಗೆ ಚೇರ್ ಕೆಲಸ. ಈಗ ನಾನು ಹೇಳೋದು, ನನಗೆ ಆಗ ಅನಿಸಿತ್ತು ಇವ್ರಿಗೆ ಏನು ಕೆಲಸ ಇಲ್ಲ. ಈಗ ಚೇರ್ಗೆ ಎಣಿಸ್ಲಿಕ್ಕೆ ಅದು ಅವ್ರು ಶಾಮಿಯಾನದವ್ರಿಗೆ ಎಷ್ಟು ಉಂಟು ಅಂತ ಅವರು ಲೆಕ್ಕ ಕೊಡ್ತಾರೆ. ಇವರಿಗೆ ಯಾಕೆ ಈ ಕೆಲಸ ಅಂತ ಹೇಳುವಂಥದ್ದು. ಮತ್ತು ನಾನು ಅವರ ಆ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕು. ನಾವು ಚೇರ್ ಎಷ್ಟು ಹಾಕಿತ್ತು, ಹೇಗಾಯಿತು, ಏನಾಯಿತು. ನಾನು ಸ್ವತಃ ಕಾರ್ಯಕ್ರಮ ಮತ್ತು ಸಂಘಟನೆಯಲ್ಲಿ ಇದ್ದ ಕಾರಣ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. 1,00,000 ಜನ ಅಂತೇಳಿ ನಾವು ಉಲ್ಲೇಖ ಮಾಡಿರುವಂಥದ್ದು. 1,00,000 ಜನ ಬರಲಿಲ್ವಾ ಅಂತ ಹೇಳುವಂಥದ್ದು. 1,00,000ಕ್ಕಿಂತ ಮಿಕ್ಕಿ ಜನ ಬಂದಿದೆ. ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 10 ಗಂಟೆಯ ತನಕ ಸರಾಗವಾಗಿ ಜನಸಾಗರ ಬಂದು ಹೋಗ್ತಾ ಇತ್ತು. ಬಸ್ ಸ್ಟ್ಯಾಂಡ್ನಲ್ಲಿ ಒಂದು ಕಡೆ ಒಂದು ಸಂದರ್ಭ ಬಸ್ಸಿಗಾಗಿ 10,000-15,000 ಜನ ಬಸ್ ಸ್ಟ್ಯಾಂಡಲ್ಲಿ ಬ್ಲಾಕ್ ಆಗಿತ್ತು. ನಾವು ಲೆಕ್ಕ ಹಾಕ್ಬೋದು. ಇಡೀ ಪೇಟೆ ಸಂಪೂರ್ಣವಾಗಿ ಯಾವ ಭಾಗದಲ್ಲೂ ಸಹ ರಾತ್ರಿ 9 ಗಂಟೆ ತನಕ ಹೋಗದಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅಂದರೆ ನಾವು ನೋಡಿದ್ದೇವೆ, ಪುತ್ತೂರು ಮಾಲಿಂಗೇಶ್ವರ ಜಾತ್ರೋತ್ಸವ ಒಂದು ಸಂದರ್ಭ ಜಾತ್ರೆ ಮುಗಿದು ಪಟಾಕಿ ಎಲ್ಲ ಮುಗ್ದ ನಂತರ ಒಮ್ಮೆ ರಶ್ ಆಗುವಂಥದ್ದು. ಆದರೆ ಇದು ಬೆಳಗಿನಿಂದ ಸಂಜೆಯ ತನಕ 9 ಗಂಟೆಯ ತನಕ ರಸ್ತೆಯಲ್ಲಿ ಹೋಗಲಿಕ್ಕೆ ಆಗದಂಥ ವಾಹನ ದಟ್ಟಣೆಯಲ್ಲಿ ಜನಸಾಗರವೇ ಬಂದಿತ್ತು. ಹಾಗಾಗಿ ಒಮ್ಮೆ ನಾವು ಕೂತುಕೊಂಡ ಜನವನ್ನು ಲೆಕ್ಕ ಹಾಕೋದಕ್ಕೆ ಅರ್ಥ ಉಂಟ. ಮತ್ತು ಆ ಗ್ರೌಂಡಿನಲ್ಲಿ 1,00,000 ಜನ ಸೇರುವುದು ಹೇಗೆ ಅಂತ ಕೇಳಿದರೆ, 1,00,000 ಜನ ಸೇರಿಸಿ ಭಾಷಣ ಮಾಡುವಂಥದ್ದಲ್ಲ ಅದು. ಬೆಳಗಿನಿಂದ ರಾತ್ರಿ 10 ಗಂಟೆಯ ತನಕ ಬಂದವರಿಗೆಲ್ಲರಿಗೂ ಅವರ ಏನು ಗಿಫ್ಟ್ ಇದೆ, ಪಾತ್ರೆಗಳು, ಬಟ್ಟಲುಗಳು, ಟವೆಲ್ಗಳು, ಅದನ್ನು ಕೊಡುವಂಥ ಒಂದು ಸಂಭ್ರಮದಲ್ಲಿ ಬಂದವರು ಹೋಗ್ತಾರೆ. ಅದು ಕಳೆದ ವರ್ಷ ನಾವು ನೋಡಿದ್ದೇವೆ. ಆಗಿರುವಾಗ ಇಂಥ ಒಂದು ಪ್ರಶ್ನೆಯನ್ನು ಅವರು ಕೇಳ್ತಾರಲ್ವ, ಇದಕ್ಕೆ ನಾನೇನು ಹೇಳಿ? ಅವರಿಗೆ ಹೊಟ್ಟೆ ನೋವು ಅಥವಾ ತಲೆನೋವಾಗಿ ತಲೆ ಬಿಸಿಯಾಗಿ ಏನು ಮಾಡದೆ ಒಟ್ಟು ಒಂದು ರೀತಿಯ ಜಂಜಾಟದಲ್ಲಿ ಇರುವುದು ಬದಲು ಸುಮ್ಮನೆ ಕೂತ್ಕೊಳ್ಳೋದು ಬಿಟ್ಟು ಯಾರಾದರೂ ಹೇಳಿ ಹೌದಾ ಒಳ್ಳೆಯದಾಯಿತು ಅಂತ ಹೇಳಿ ಮಾತನ್ನು ಬಿಟ್ಟು ಈ ರೀತಿ ಸುಳ್ಳು ಹೇಳಿ ಜನರನ್ನು ಯಾಕೆ ವಂಚನೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ನಮ್ಮ ಮುಖ್ಯ ಪ್ರಶ್ನೆ. ಅದರ ಜೊತೆಗೆ ಈಗ ಒಂದು ಟ್ರಸ್ಟಿನ ಕಾರ್ಯಕ್ರಮ, ಅಶೋಕ್ ರೈ ಅವರು ಶಾಸಕರಾಗುವ ಮೊದಲು ಸಹ ಇಂಥ ಕಾರ್ಯಕ್ರಮ ನಡೆಸಿಕೊಂಡು ಬಂದಿದ್ದರೂ ಸಹ ಈ ದೇವರ ಅನುಗ್ರಹದಲ್ಲಿ ಶಾಸಕರಾದ ನಂತರವಂತೂ ಈ ರೀತಿ 50,000ಕ್ಕಿಂತ ಮಿಕ್ಕಿ ಲಕ್ಷಗಟ್ಟಲೆ ಜನ ಸೇರಿಸುವಂಥ ಒಂದು ವರ್ಷದಲ್ಲಿ ಹಬ್ಬವನ್ನು ಆಚರಿಸುವಂಥ ಯೋಗ ಭಾಗ್ಯವನ್ನು ಅವರಿಗೆ ಕೊಟ್ಟಿದ್ದಾರೆ ದೇವರು. ಹಾಗಿರುವಾಗ ಯಾರ ಕಲೆಕ್ಷನ್ ಮಾಡಿ, ಯಾರ ದುಡ್ಡು ತೆಕ್ಕೊಂಡು, ಯಾರಿಂದ ಮೋಸ ಮಾಡಿ, ಏನೋ ಮಾಡಿ ಕಾರ್ಯಕ್ರಮ ಮಾಡಿದ್ದಲ್ಲ. ಅವರ ಸಂಪಾದನೆಯ ಒಂದಂಶವನ್ನು ಈ ಸಮಾಜಕ್ಕೆ ಕೊಡುವ ಪ್ರಯತ್ನವನ್ನು ಮಾಡಿದರೆ ನಮಗೆ ಯಾಕೆ ಅದರಲ್ಲಿ ಹೊಟ್ಟೆ ನೋವು? ನಾವು ಯಾಕೆ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳುವಂಥದ್ದು ಹೇಳುವಂಥ ಪ್ರಶ್ನೆ ನಮಗೆ ಕಾಡುವಂಥದ್ದು. ಈಗ ಯಾರು ಇದನ್ನು ವಿರೋಧ ಮಾಡ್ತಾರೆ, ಟೀಕಿಸ್ತಾರೆ, ಸುಳ್ಳು ಹೇಳ್ತಾರೆ, ನಿಮ್ಮ ಯೋಗ್ಯತೆಗೆ ಸ್ವಲ್ಪ 1,000 ಜನ ಸೇರಿಸಿ ಏನಾದರೂ ಮಾಡಿಯಪ್ಪ. ನೀವು 1,00,000 ಬೇಡ, 1,000 ಜನ ಸೇರಿಸಿ ಏನಾದರೂ ಒಂದು ಕಾರ್ಯಕ್ರಮ, ಒಂದು ಉಚಿತ ಏನಾದರೂ ಕೊಡಿ. ನಿಮ್ಮ ಯೋಗ್ಯತೆಯಲ್ಲಿ ನೀವು ಇಷ್ಟು ವರ್ಷ ಏನಾದರೂ ಮಾಡಿದ್ದೀರಾ?
ನೀವು ಕೊಟ್ಟದ್ದುಂಟ ಏನಾದರೂ? ಅದು ಬಿಟ್ಟು ಈ ರೀತಿಯ ಒಂದು ಕಾರ್ಯಕ್ರಮದಲ್ಲಿ ಅದರ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದು, ಅದರ ಬಗ್ಗೆ ಹೊಟ್ಟೆ ಕಿಚ್ಚು ಮಾಡುವಂಥದ್ದು, ಸುಳ್ಳು ಹಬ್ಬುವಂಥದ್ದು ಸರಿಯಲ್ಲ ಅಂತ ಹೇಳುವಂಥದ್ದು ನಮ್ಮ ವಾದ. ಒಂದು ಕಡೆ ರಾಜಕೀಯವಾಗಿ ನಾವು ಮಾತಾಡೋದಿದ್ದರೂ ಸಹ ಏನಾಗಿದೆ, BJP ಪುತ್ತೂರಲ್ಲಿ ಕಳೆದ ಚುನಾವಣೆಯಲ್ಲಿ ಕೇವಲ 37,000 ಮತಗಳನ್ನು ಮಾತ್ರ ಪಡ್ಕೊಂಡದ್ದು. ಕೇವಲ 37,000 ಮತಗಳು BJPಗೆ ಸಿಕ್ಕಿದ್ದು. ನಾನು ಈ ಬಾರಿಯ ಚುನಾವಣೆಯಲ್ಲಿ ಹೇಳ್ತೇನೆ, ಮುಂದೆ ಬರುವ ಚುನಾವಣೆಯಲ್ಲಿ ನಿಮ್ಮ ಇಡುಗಂಟನ್ನು ಕಳ್ಕೊಳ್ತೀರಾ, ನಿಮಗೆ ಇಡುಗಂಟು ಸಿಗೋದಿಲ್ಲ. ಅದರ ಬಗ್ಗೆ ಜಾಗೃತವಾಗಿ ಮಾತಾಡಿ ನೀವು. ಅದು ಬಿಟ್ಟು ಒಬ್ಬ ಒಳ್ಳೆಯ ಕೆಲಸ ಮಾಡುವವರ ಬಗ್ಗೆ ಈ ರೀತಿ ಮಾತಾಡುವಂಥದ್ದನ್ನು ಜನ ಒಪ್ಪೋದಿಲ್ಲ ಅಂಥೇಳಿ. ಈಗ ನಾನು ಒಪ್ಪೋದಿಲ್ಲ ಅಂತ ನಾನು ಒಪ್ಪೋದೇ ಇಲ್ಲ, ಅದು ಬಿಡಿ. ನಾನು ಹೇಳಿದ್ದು ಈ ಸಮಾಜ ಒಪ್ಪೋದಿಲ್ಲ, ನಿಮ್ಮನ್ನು ಯಾರೂ ಒಪ್ಪೋದಿಲ್ಲ. ಯಾವ ವಾಹನಗಳು ಯಾವ ವ್ಯವಸ್ಥೆಯನ್ನು ಮಾಡದೆ ಕೇವಲ ಪ್ರಚಾರಕ್ಕಾಗಿ ಲಕ್ಷ ಜನ ಪುತ್ತೂರಲ್ಲಿ ಒಂದು ಕಾರ್ಯಕ್ರಮಕ್ಕೆ, ಶಾಸಕರ ಕಾರ್ಯಕ್ರಮಕ್ಕೆ ಬರ್ತಾರಂತಿದ್ದರೆ ನೀವು ಅರ್ಥ ಮಾಡಿಕೊಳ್ಳಿ ಇದರ ಇಂದಿನ ವ್ಯವಸ್ಥೆ ಏನು, ನಿಮ್ಮ ಪರಿಸ್ಥಿತಿ ಎಲ್ಲಿಗೆ ಮುಟ್ಟಿದೆ. ಕರ್ನಾಟಕ ರಾಜ್ಯದ ಪಂಚ ಗ್ಯಾರಂಟಿಗಳ ಜೊತೆಯಾಗಿ ಶಾಸಕರ ಪುತ್ತೂರಿನ ಅಭಿವೃದ್ಧಿಯ ಕಾರ್ಯಕ್ರಮದ ಜೊತೆಯಾಗಿ ಈ ರೀತಿ ಈ ಜನ ಬದಲಾವಣೆ ಆಗ್ತಾ ಇದ್ದಾರೆ ಅಂತ ಹೇಳುವಾಗ ಅದರ ಬಗ್ಗೆ ತಲೆ ಬಿಸಿ ಮಾಡೋದು ಬಿಟ್ಟು ಅದನ್ನು ಸುಳ್ಳು ಮೋಸ, ಆಸ್ಪತ್ರೆಗೆ ಹೋದರು, ಹಾಗೆ ಹೋದರು ಎಲ್ಲ. ನಾವು ಆಸ್ಪತ್ರೆಗೆ ಹೋದವರು, ನಾವು ಇಮ್ಮಿಡಿಯೇಟ್ಲಿ ನಾನು ಅಲ್ಲಿ ಆಸ್ಪತ್ರೆಗೆ ಹೋಗಿದ್ದೆ. ಏನಿಲ್ಲ, ಸ್ವಲ್ಪ ಅಲ್ಲಿ ಆಯಾಸ ಆಗಿ ಕೆಳಗೆ ಬಿದ್ದರು, ಆಚೆ ಈಚೆ ಸ್ವಲ್ಪ ಹೆಚ್ಚು ಜನ ಸೇರುವ ಸಂದರ್ಭದಲ್ಲಿ ಅಂತ ಆಗೋದು ಹೊರತು ಬೇರೆ ಏನು ಸಮಸ್ಯೆ ಅಲ್ಲಿ ಆಗಲಿಲ್ಲ. ಅವರಿಗೆ ಹೋಗಿದ್ದೇವೆ, ಅಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಸಂಬಂಧಪಟ್ಟವರಿಗೆ ಕೊಡಿಸಿದ್ದೇವೆ. ರಾತ್ರಿಯೇ ಎಲ್ಲ ಹುಷಾರಾಗಿ ಕೆಲವರು ಹೋಗಿದ್ದಾರೆ. 1-2 ಜನ ಮಾತ್ರ ಆಸ್ಪತ್ರೆಯಲ್ಲಿ ಉಳ್ಕೊಂಡಿದ್ದಾರೆ. ಅವರ ಚಿಕಿತ್ಸೆಗೂ ಅವರಿಗೆ ಬೇಕಾದಂಥ ದುಡ್ಡು ಕೊಡುವಂಥದ್ದು, ಅವರಿಗೆಲ್ಲ ವ್ಯವಸ್ಥೆಯನ್ನು ಮಾಡುವಂಥ ಕೆಲಸವೂ ಸಹ ನಾವು ಟ್ರಸ್ಟಿನ ಮೂಲಕ ಅಶೋಕ್ ರೈ ಅವರು ಮಾಡಿದ್ದಾರೆ, ನಾವು ಮಾಡಿದ್ದೇವೆ. ನಾನು ಹೇಳುವಂಥದ್ದು ಎಲ್ಲೂ ಸಹ ಯಾರನ್ನು ಬಿಡಲಿಲ್ಲ. ಮತ್ತು ಏನೇನು ಯಾರ್ಯಾರಿಗೆ ಯಾವ ಸಮಸ್ಯೆ ಆಗಿದೆ ಅದಕ್ಕೆ ಪರಿಹಾರವನ್ನು ಸಹ ನಾವು ಕೊಡಲು ಬದ್ಧರಿದ್ದೇವೆ. ಇದೇನು ಒಂದು ಕಾಂಗ್ರೆಸ್ ಪಕ್ಷದ ಅಥವಾ BJPಯ ಪ್ರಚಾರ ಸಭೆ ಅಲ್ಲ, ಪಕ್ಷದ ಅಡಿಯಲ್ಲಿ ಆದ್ದಲ್ಲ, ಇದೊಂದು ಟ್ರಸ್ಟಿನ ಅಡಿಯಲ್ಲಿ ಆಗಿರುವಾಗ ಈ ರೀತಿ ಇವರು ಮಾತಾಡುವಂಥದ್ದು ಸರಿಯಾ ಅಂತ ಹೇಳುವಂಥ ಪ್ರಶ್ನೆ ನಮಗೆ. ಮತ್ತು ನಾನು ಹೇಳುವಂಥದ್ದು, ಈಗಾಗಲೇ ಇವರು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ. ಅವರೆಲ್ಲ ಪ್ರಸ್ತಾಪ ಮಾಡಿದ್ದಕ್ಕೆ ಉತ್ತರ ಎಲ್ಲದಕ್ಕೂ ನಮಗಿದೆ, ಎಲ್ಲದಕ್ಕೂ ಉತ್ತರ ಜನ ಕೊಟ್ಟಿದ್ದಾರೆ. ಇವತ್ತು ಪುತ್ತೂರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಂದರು. ಒಂದು ಸಾಮಾನ್ಯವಾಗಿ ಒಂದು ಪಕ್ಷದ ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮಕ್ಕೆ ಬಿಟ್ಟರೆ ಖಾಸಗಿಯಾಗುವಂಥ ಒಂದು ರೀತಿಯ ಇಂಥ ಟ್ರಸ್ಟಿನ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳನ್ನು ತರಿಸುವುದಷ್ಟು ಸುಲಭದ ಕೆಲಸ ಅಲ್ಲ. ಅದನ್ನು ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು ಮಾಡಿದ್ದಾರೆ. ಮೊನ್ನೆ ಅವರು ಘೋಷಣೆ ಮಾಡ್ತಾರೆ, ಭಾಳ ಎಲ್ಲರಲ್ಲಿ ಭಾಳ ಚರ್ಚೆ ಇತ್ತು, ಭಾಳ ಗೊಂದಲ ಇತ್ತು. ಮೆಡಿಕಲ್ ಆಗೋದಿಲ್ಲ, ಮೆಡಿಕಲ್ ಕಾಲೇಜ್ ಆಗೋದಿಲ್ಲ, ಸುಳ್ಳು ಹೇಳ್ತಾ ಇದ್ದಾರೆ, ಅದು ಇದ್ದು ಅಂಥೇಳಿ ಯಾವಾಗ ಯಾರು ಮಾತಾಡಿದರು ನಮ್ಮ ಹತ್ರ ಪ್ರಶ್ನೆ ಇದೆ. ಅದಕ್ಕೆ ಇಷ್ಟು ದಿವಸ ತನಕ ಆಗ್ತದೆ ಅಂತ ಹೇಳುವ ಭರವಸೆಯೊಂದಿಗೆ ಎಲ್ಲ ವ್ಯವಸ್ಥೆಗಳು ಆಗ್ತಾ ಉಂಟು ಅಂತ ಹೇಳಿದರೂ ಸಹ ಯಾರು ಒಪ್ಪಲಿಲ್ಲ. ಅದನ್ನು ನಾವು ಇವತ್ತು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಬೇಕು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆಯ ಕಾರ್ಯಕ್ರಮದಲ್ಲಿ ಟೇಬಲನ್ನು ಗುದ್ದಿ ಹೇಳ್ತಾರೆ, ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ಮಂಜೂರಾಗಿದೆ, ಇಲ್ಲಿ ಹಾಗೆಯೇ ಶುದ್ಧ ಅಂತ ಹೇಳುವಾಗ ಅದನ್ನು ಸ್ವಾಗತಿಸೋದು ಬಿಟ್ಟು ಮತ್ತೆ ಇದರ ಬಗ್ಗೆ ಅವರು ಯಾಕೆ ಬಂದರು, ಅವರು ಹೀಗೆ ಬಂದರು, ದೇವಸ್ಥಾನಕ್ಕೆ ಹೋಗಲಿಲ್ಲ. ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಇಲ್ಲಿ ಕಾರ್ಯಕ್ರಮಕ್ಕೆ ಬರುವಾಗ 1.5 ಗಂಟೆ ಆಗಿದೆ. ಮುಖ್ಯಮಂತ್ರಿಗಳು ಅಲ್ಲಿ ಮುಗಿಯುವಾಗ 4 ಗಂಟೆ ತನಕ ಆಗಿದೆ. ದೇವಸ್ಥಾನಕ್ಕೆ ಹೋಗುವ ಒಂದು ವೇಳೆ ಅಲ್ಲಿ ಊಟ ಮಾಡಿ ಹೋದರೂ ತಪ್ಪು. ಇವರು ಮಹಾಲಿಂಗೇಶ್ವರ ದೇವಸ್ಥಾನ ಬಗ್ಗೆ ಇವರಿಗೇನು ಗೊತ್ತಿದೆ? ಇವರು ರಾಜಕೀಯ ಮಾತಾಡೋದು, ಅದನ್ನೆಲ್ಲ ಮಾತಾಡೋದಂಥದ್ದು. ದೇವರ ಬಗ್ಗೆ ಅವರಿಗೆ ಗೌರವ ಇದೆ, ಎಲ್ಲವೂ ಇದೆ. ಅವತ್ತು ಧರ್ಮಸ್ಥಳಕ್ಕೆ ಹೋದಾಗ ಮೀನು ತಿಂದರು, ಧರ್ಮಸ್ಥಳಕ್ಕೆ ಹೋದರು ಅಂತೇಳಿ, ಹೋಗದೇ ಇದ್ದರೆ ಹೋಗಲಿಲ್ಲ ಅಂತ ಹೇಳುವಂಥದ್ದು. ಇವರ ಒಂದು ಷಂಡತನಕ್ಕೆ ನಾವು ಏನು ಮಾತಾಡಬೇಕು ಅಂತೇಳಿ ಅರ್ಥ ಆಗೋದಿಲ್ಲ. ಯಾವುದಾದ್ರೂ ಒಂದು ಟೀಕೆ ಮಾಡುವಾಗ ಅದರಲ್ಲಿ ಒಂದು ರೀತಿಯ ಮೌಲ್ಯಗಳಿರಬೇಕು, ಸತ್ಯಗಳಿರಬೇಕು. ಅದಲ್ಲದೆ ಈ ಸುಳ್ಳುಗಳನ್ನು ಹೇಳುವುದರ ಮೂಲಕ ಜನರನ್ನು ವಂಚಿಸುವಂಥ ಪ್ರಯತ್ನ. ಮೊನ್ನೆ ಕನಿಷ್ಠ ಈಗಾಗಲೇ ಹೇಳಿದ ಪ್ರಕಾರ ನಮಗೆ ತುಂಬ ಲಾಭ ಆದ್ದೇನು ಅಂತ ಹೇಳಿದರೆ, ಮುಖ್ಯಮಂತ್ರಿಗಳು ಬಂದದ್ದು ಮೆಡಿಕಲ್ ಕಾಲೇಜಿಗೆ ಅನುದಾನವನ್ನು ಈ ಬಾರಿ ಇಡ್ತಾರೆ ಅಂತ ಹೇಳುವಂಥ ವಿಶ್ವಾಸ ನಮಗಿದೆ. ಇಲ್ಲದಿದ್ದರೆ ನಮಗೆ ಒಂದು ಸಂಶಯ ಇತ್ತು. ನಮಗೆ ನೀವು ಸಹ ಮಾಧ್ಯಮದವರು ಅನೇಕ ಬಾರಿ ಕೇಳಿದ್ದೀರ, ಬರ್ತದಾ, ಯಾಕೆ ಲೇಟು, ಎಲ್ಲಿ ಆಗ್ತದೆ, ಇಲ್ಲಿ ಆಸ್ಪತ್ರೆ ಆಗ್ತದಾ, ಅಲ್ಲಿ ಕಾಲೇಜ್ ಆಗ್ತದಾ, ಅದು ಇದು ಅಂತ ಹೇಳುವ ಪ್ರಶ್ನೆಗಳು ನಿಮ್ಮಲ್ಲಿ ಗೊಂದಲಗಳಿತ್ತು.
ಮೊನ್ನೆ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದಿರಲ್ವಾ, ಇನ್ನು ಯಾರಾದರೂ ಹೇಳಬೇಕಾ ನಮಗೆ? ಇಲ್ಲಿ ಹೇಳಿದ್ದಾರೆ, ಅಧಿವೇಶನದಲ್ಲಿ ಹೇಳಿದ್ದಾರೆ, ಬಜೆಟ್ ಘೋಷಣೆಯ ಸಂದರ್ಭ ಘೋಷಣೆ ಮಾಡಿದ್ದಾರೆ. ಅದು ಸಾಲದಕ್ಕೆ ಪುತ್ತೂರಿಗೆ ಬಂದು ಹೇಳಿದ ನಂತರ ಅದನ್ನು ನಾವು ಇವತ್ತು ನಮ್ಮ ವಿರೋಧ ಪಕ್ಷ BJPಯವರು ಸಹ ಶ್ಲಾಘಿಸಬೇಕು, ಅಭಿನಂದಿಸಬೇಕು. ಪುತ್ತೂರಿಗೆ ಈಗಾಗಲೇ ನಾವು ಹೇಳಿದ ಹಾಗೆ ಸುಮಾರು 2,006 ಕೋಟಿಗಳ ಅನುದಾನ ಪುತ್ತೂರಿಗೆ ಹರಿದು ಬಂದಿದೆ. ನಾವು ಯಾಕೆ ಮಾಜಿ ಶಾಸಕರು ಮಠಂದೂರು ಅವರ ಕಾಲದಲ್ಲಿ ನಿಮ್ಮ ಸರ್ಕಾರ ಇರಲಿಲ್ವ ರಾಜ್ಯದಲ್ಲಿ? ನೀವು ಶಾಸಕರಾಗಿ ಇದೇ ಅಶೋಕ್ ರೈ ಹಾಗೆ ನೀವು ಸಹ ಶಾಸಕರಾಗ ನಿಮ್ಮ ಯೋಜನೆಗಳೇನು, ನಿಮ್ಮ ಕಾರ್ಯಕ್ರಮಗಳೇನು? ಕೇವಲ ಬಂದ ಅನುದಾನವನ್ನು ಇಲ್ಲಿ ಬಿತ್ತಿ ಎಲ್ಲೋ ನಿಮ್ಮ ಕಾರ್ಯಕರ್ತರಿಗೆ ಕೊಟ್ಟದ್ದು ಬಿಟ್ಟರೆ ನೀವು ಮಾಡಿದ್ದಾದೇನು? ಅಶೋಕ್ ರೈ ಅವರ ಸಾಧನೆ ನಾವು ಹೇಳ್ತೇವೆ. ಕಳೆದ 2.5 ವರ್ಷದಲ್ಲಿ ನಮಗೆ ಒಂದು ರೋಮಾಂಚನ ಆಗ್ತದೆ. ಕರ್ನಾಟಕ ರಾಜ್ಯದಲ್ಲಿ ಇಂಥ ಒಬ್ಬ ಶಾಸಕರು ಇಲ್ಲ, ಮಂತ್ರಿಗಳು ಬಿಡಿ, ಶಾಸಕರು ಇಲ್ಲ. ಅದು ಸಹ ಪ್ರಥಮ ಬಾರಿಗೆ ಶಾಸಕರಾಗಿ ಇಷ್ಟು ಕೆಲಸವನ್ನು ಈ ರೀತಿ ಕಮಿಟ್ಮೆಂಟಲ್ಲಿ ಮಾಡ್ತಾರೆ ಅಂತಿದ್ದರೆ ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಆ ಸಾಧನೆಯಿಂದಾಗಿ ಇವತ್ತು ಮೊನ್ನೆ ಅಷ್ಟು ಜನ ಸೇರ್ತಾರೆ, ಮುಖ್ಯಮಂತ್ರಿಗಳು ಬರ್ತಾರೆ, ಇಡೀ ಜನ ಒಪ್ತಾರೆ. ಅದರಲ್ಲಿ ಹುಡುಕು ಅಂಥದ್ದು, ಮಳೆ ಬಂದು ಯಾರ ಒದ್ದೆ ಆದದನ್ನು ಹುಡುಕುವಂಥದ್ದು, ಅವರಿಗೆ ಅಸ್ವಸ್ಥ ಆದನ್ನು ಹುಡುಕುವಂಥದ್ದು. ನಿಮ್ಮ ಯೋಗ್ಯತೆಗೆ ನನಗೆ ನಾಚಿಕೆ ಆಗ್ತದೆ. ನಾನು ಅದನ್ನು ಕೇಳುವಾಗಲೇ ನಾಚಿಕೆ ಆಗ್ತದೆ. ನಾನು ಹೇಳುವಂಥದ್ದು, ಈ ರೀತಿ ನೀವು ನಿಮ್ಮ ಮನಸ್ಥಿತಿಯನ್ನು ಬದಲಾವಣೆ ಮಾಡಿಕೊಳ್ಳದಿದ್ದರೆ, ನಿಮ್ಮ ಟೀಕೆಗೆ ನಾವು ಉತ್ತರ ಕೊಡಲಿಕ್ಕೆ ಅದನ್ನು ಹಾಗೆ ಹೀಗೆ ಅಂತ ಹೇಳಲಿಕ್ಕೆ ಬರುವುದಲ್ಲ, ನಿಮ್ಮ ಮನಸ್ಥಿತಿಗೆ ಉತ್ತರ ಕೊಡುವಂಥದ್ದು. ಸಮಾಜ ಒಪ್ಪೋದಿಲ್ಲ ನಿಮ್ಮನ್ನು, ಸಮಾಜ ನಿಮ್ಮನ್ನು ನಗಾಡ್ತದೆ, ಇವರಿಗೆ ಹುಚ್ಚು ಅಂತೇಳಿ ಮಾತಾಡ್ತಾರೆ. ಯಾಕಂದರೆ ಒಂದು ಕಡೆಯಲ್ಲಿ ಕೇವಲ ಅಶೋಕ್ ರೈ ಅವರು ಚುನಾವಣೆ ನಿಲ್ಲಿಕ್ಕೋಸ್ಕರ ಕಾರ್ಯಕ್ರಮ ಮಾಡಿದ್ದಲ್ಲ, ಅವರು 2 ವರ್ಷದಿಂದ ಮಾಡ್ತಾ ಇದ್ದಾರಲ್ವಾ, ಅಥವಾ 11 ವರ್ಷದಿಂದ ಬರ್ತಾ ಇದ್ದಾರಲ್ವಾ, ಚುನಾವಣೆ ಈಗ ಇಲ್ಲವಲ್ಲ. ಆಗಿರುವಾಗ ಅವರ ಒಂದು ಒಳ್ಳೆಯ ಕೆಲಸ, ನಾನು ಅದನ್ನು ಹೇಳ್ತಾ ಇದ್ದೆ. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ನಾವು ಈ ಮೊದಲು ಯಾರು ಸಹ ಕಾಣಲಿಲ್ಲ ಈ ರೀತಿಯ ಕಾರ್ಯಕ್ರಮ. ಅಲ್ಲಿ ಜಿ ಶಂಕರ್ ಅಂತೇಳಿ ಸ್ವಲ್ಪ ಮಾಡ್ತಾರೆ ಉಡುಪಿ ಜಿಲ್ಲೆಯಲ್ಲಿ. ದಕ್ಷಿಣ ಕನ್ನಡ ಜಿಲ್ಲೆ ಇಷ್ಟು ಜನ ಶಾಸಕರಾಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ, ದೊಡ್ಡ ದೊಡ್ಡ ಆರ್ಥಿಕವಾಗಿ ಬಲಾಢ್ಯರೆಲ್ಲ ಇದ್ದಾರೆ. ಯಾವ ಪುಣ್ಯಾತ್ಮರಾದರೂ ಇಷ್ಟು ದಿವಸ ಏನಾದರೂ ಇಂಥ ಕೊಡುಗೆ ಕೊಟ್ಟು ಒಂದು ಕಾರ್ಯಕ್ರಮ ಮಾಡಿದ್ದು ಉಂಟಾ? ಅದನ್ನು ನಾವು ಪುತ್ತೂರಿನಲ್ಲಿ ನಾವು ಮೆಚ್ಚಿಕೊಳ್ಬೇಕು, ಅದನ್ನು ಒಪ್ಪಿಕೊಳ್ಬೇಕು. ಯಾರೂ ಮಾಡಲಿಲ್ಲ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅದರಲ್ಲಿ ತಪ್ಪು ಹುಡುಕುವಂಥದ್ದು, ಅದರಲ್ಲಿ ಏನೋ ಸುಳ್ಳು ಹೇಳುವ, ಅದೆಲ್ಲ ನಾವು ಯಾರು ಒಪ್ಪದಂಥ ವಿಚಾರಗಳನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇರುವಂಥದ್ದು. ನಿಮ್ಮ ಕಾರ್ಯಕ್ರಮಗಳ ಬಗ್ಗೆ ಮಾತಾಡಿದರೆ ತುಂಬ ಇದೆ, ಅದು ನನಗೆ ಅವಶ್ಯಕತೆ ಇಲ್ಲ. ನಾನು ಹೇಳುವಂಥದ್ದು, ನೀವು ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಮಾಡಿದಂಥ ಆಪಾದನೆಗಳು, ಸುಳ್ಳುಗಳು ನಿಮ್ಮ ವ್ಯಕ್ತಿತ್ವವನ್ನು ಸಂಪೂರ್ಣವಾಗಿ ಕಳಕೊಂಡಿದೆ. ನೀವು ಇನ್ನೂ ಅಂಥ ಮಾತುಗಳಿಂದ ಸ್ವಲ್ಪ ಬೇರೆ ಕಡೆ ನೋಡಿ. ನಾನು ಹೇಳಿದಲ್ಲ, ಇಡುಗಂಟು ನಿಮ್ಮ ಮುಂದಿನ ಚುನಾವಣೆಯಲ್ಲಿ ಸಿಗ್ತದ ಅಂಥೇಳಿ ನೀವು ಕಾದು ನೋಡಿ. ನಿಮ್ಮ ಇಡುಗಂಟು ಸಮೇತ BJPಗೆ ಸಿಗೋದಿಲ್ಲ ಅಂತ ಹೇಳುವಂಥ ಮಾತನ್ನು ನಾನು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಅದನ್ನು ಅರ್ಥ ಮಾಡಿಕೊಳ್ಳಿ. ಅದು ಬಿಟ್ಟು ಅಪಪ್ರಚಾರ ಮಾಡಲಿಕ್ಕೆ ಹೋಗಬೇಡಿ. ಜನ ಒಪ್ಪೋದಿಲ್ಲ. ನಿಮ್ಮ ಎಲ್ಲ BJPಯವರು ಶಾಸಕರ ಕಚೇರಿಯಲ್ಲಿ ಸಾವಿರ ಜನ ಬಂದು ಕೆಲಸ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಹಳ್ಳಿಗೆ ಹೋಗುವಾಗ ಅಲ್ಲಿ ಜನ ಕಾಯ್ತಾ ಇರ್ತಾರೆ. ಮನೆಗೆ ಹೋದರೆ ಮನೇಲಿ ಕದ್ದು ಮುಚ್ಚಿ ಬರ್ತಾ ಇದ್ದಾರೆ. ನೀವು ಅದನ್ನು ಸ್ವಲ್ಪ ನೋಡಿ, ಅದನ್ನು ಲೆಕ್ಕ ಮಾಡಿ ಎಷ್ಟು ಜನ BJPಯವರು ಹೋಗ್ತಾರೆ ಅಂಥೇಳಿ. ಅದು ಬಿಟ್ಟು ಇಂಥ ಸಾರ್ವಜನಿಕವಾಗಿ ಇಂಥ ಕಾರ್ಯಕ್ರಮ ಮಾಡುವಾಗ ನೀವು ಇಂಥ ಕ್ಷುಲ್ಲಕ ವಿಚಾರಗಳನ್ನು ಮಾತಾಡಿದರೆ ಜನ ನಿಮ್ಮ ಪರಿಸ್ಥಿತಿಯನ್ನು ನೋಡಿ ನನಗೆ ನಾಚಿಕೆ ಆಗಿ ನಾನು ಪತ್ರಿಕಾಗೋಷ್ಠಿ ಕರಿತಾ ಇರೋದು. ಕಾರ್ಯಕ್ರಮ ಆಗಾಯಿತು ಹೀಗಾಯಿತು ಅಂತ ಹೇಳಲಿಕ್ಕೆ ನಿಮಗೆಲ್ಲ ಗೊತ್ತಿದೆ. ನಿಮ್ಮ ಇಂಥ ಒಂದು ಅಧೋಗತಿ ನಿಮಗೆ ಬಂದೋಯ್ತಲ್ವಾ, ನೀವು ಈ ರೀತಿ ಮಾತಾಡ್ತೀರಲ್ವಾ, ನಿಮಗೆ ಯಾಕೆ ಇಂಥ ಪರಿಸ್ಥಿತಿ ಬಂತು ಅಂತ ಹೇಳುವಂಥದ್ದಕ್ಕೆ ನಾನು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ ಹೊರತು ಬೇರೆ ಅದನ್ನು ಸಮರ್ಥನೆ ಮಾಡಿಕೊಳ್ಳಿಕ್ಕಲ್ಲ. ಸತ್ಯವನ್ನೇ ಮಾತಾಡ್ತಾ ಇದ್ದೇನೆ, ಸುಳ್ಳು ಮಾತಾಡಲಿಲ್ಲ. ಅದಲ್ಲದೆ ಮುಂದಿನ ದಿನಗಳಲ್ಲೂ ಸಹ ಅಶೋಕ್ ರೈ ಅವರಿಗೆ ಇನ್ನಷ್ಟು ಶಕ್ತಿ ತುಂಬುವಂಥ ಕೆಲಸ ಆಗಬೇಕು. ಅದು ಸಾರ್ವಜನಿಕವಾಗಿ ಸಮಾಜ ಶಕ್ತಿ ತುಂಬುತ್ತದೆ. ಇನ್ನಷ್ಟು ಕೆಲಸಗಳನ್ನು ಮಾಡಬೇಕಾಗಿದೆ. ಇವತ್ತು ನಿಮಗೆ ಗೊತ್ತಿದೆ, ಕುಡಿಯುವ ನೀರಿನ ಯೋಜನೆ 10 ಕೋಟಿಯ ಕುಡಿಯುವ ನೀರಿನ ಯೋಜನೆ ಚಾಲ್ತಿಯಲ್ಲಿದೆ. ಸುಮಾರು 600 ಕೋಟಿ ರೂಪಾಯಿಗಳು ಈಗಾಗಲೇ ಖರ್ಚಾಗ್ತಾ ಬಂದಿದೆ. ಪ್ರತಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಪೈಪ್ಲೈನ್ ಕೆಲಸ ಆಗ್ತಾ ಇದೆ. ಮೆಡಿಕಲ್ ಕಾಲೇಜ್, ಇವತ್ತು ಕ್ರೀಡಾಂಗಣ ಎಲ್ಲ, ನಾನು ಅದನ್ನೆಲ್ಲ ಹೇಳಲಿಕ್ಕೆ ಹೋಗೋದು ನಿಮಗೆಲ್ಲ ಗೊತ್ತಿದೆ. ಎಲ್ಲ ಕೆಲಸಗಳು, ಅದೆಷ್ಟೋ ವಿಚಾರಗಳಿಗೆ ಜಾಗಗಳನ್ನು ಅನುದಾನವನ್ನು ಮೀಸಲಿರಿಸುವಂಥದ್ದು, ಜಮೀನನ್ನು ಮೀಸಲಿರಿಸುವಂಥ ಕೆಲಸಗಳು ಆಗಿದೆ. ನಮಗೆ ಯಾಕೆ ಈ ಮೊದಲಿನವರು ಯಾಕೆ ಇಂಥ ಯೋಚನೆಯನ್ನು ಮಾಡಲಿಲ್ಲ?
ಬೇಡ, ಹತ್ತಿರದ ಸುಳ್ಳೆ ಇರ್ಬೋದು, ಬೆಳ್ತಂಗಡಿ ಇರ್ಬೋದು, ಬಂಟ್ವಾಳ ಇರ್ಬೋದು, ಇಲ್ಲೆಲ್ಲ ಶಾಸಕರು ಇಲ್ವಾ? ಅವ್ರದ್ದೇನು ಕೆಲಸ, ಏನು ಮಾಡ್ತಾ ಇದ್ದಾರೆ ಅವರು? ಅಲ್ಲ, ಕಳೆದ ಅವಧಿಯಲ್ಲಿ BJP ರಾಜ್ಯದಲ್ಲಿ ಸರ್ಕಾರ ಇರುವಾಗ ಅವರು ಇರಲಿಲ್ವಾ? ಏನು ಮಾಡಿದರು? ಏನೋ ಮಾಡಿದಾರಾ? ಮಾಡಲಿಲ್ಲ. ಅವ್ರದ್ದು ಅಷ್ಟೇ, ಎಷ್ಟು ಅನುದಾನ ಬರುತ್ತೆ ಅದನ್ನು ಮಾಡಿದ್ದಾರೆ, ಬಿಟ್ಟಿದ್ದಾರೆ, ಅದರಲ್ಲಿ ಏನು ಸಿಗ್ತದೆ ತಗೊಂಡಿದ್ದಾರೆ ಅಷ್ಟೇ, ಬೇರೆ ಏನು ಮಾಡಲಿಲ್ಲ. ಆದರೆ ಇಲ್ಲಿ ಇವತ್ತು ಅಭಿವೃದ್ಧಿಗಳಾಗುವಾಗ, ಪುತ್ತೂರಿನ ಒಟ್ಟು ಸಮಗ್ರ ಅಭಿವೃದ್ಧಿಗಳಾಗುವಾಗ ಅದನ್ನು ಒಪ್ಪಿಕೊಳ್ಳುವಂಥ ವಿಚಾರಗಳು ನಮ್ಮಲ್ಲಿ ಇರಬೇಕಾಗ್ತದೆ. ರಾಜಕೀಯವಾಗಿ ನೀವು ಒಪ್ಪಿಕೊಳ್ಳು ಅಂತೇಳಿ ನಿಮ್ಮನ್ನು ನಾನು ಹೇಳುವುದೇ ಇಲ್ಲ. ನೀವು ರಾಜಕೀಯ ಮಾಡಿ, ನಿಮ್ಮ ಇಡುಗಂಟನ್ನು ಉಳಿಸ್ಕೊಳ್ಳಲಿಕ್ಕೆ ಪ್ರಯತ್ನ ಪಡಿ, ಅದರ ಬಗ್ಗೆ ನಾನು ಮಾತಾಡೋದಿಲ್ಲ. ಆದರೆ ಸತ್ಯವನ್ನು ಸಮಾಜಕ್ಕೆ ಸುಳ್ಳಾಗಿ ಹೇಳಿ ಅಪಪ್ರಚಾರ ಮಾಡುವಂಥ ಕೆಲಸವನ್ನು ನಿಲ್ಲಿಸಬೇಕು. ನಿಮ್ಮ ಬಗ್ಗೆ ನಾವು ಮಾಡಲಿಕ್ಕೆ ಹೊರಟ್ರೆ ನಮ್ಮನ್ನು ನಿಲ್ಲಿಸಲಿಕ್ಕೆ ನಿಮ್ಮಿಂದ ಸಾಧ್ಯ ಇಲ್ಲ. ನಮ್ಮ ಬಗ್ಗೆ ಮಾಡಿಬೇಕು, ಏನು ಬೇಕಿದ್ರೂ ಮಾಡಿ, ಅದರ ಬಗ್ಗೆ ನಮಗೆ ಭಯ ಇಲ್ಲ. ಆದರೆ ಈ ರೀತಿಯ ವಿಚಾರಗಳನ್ನು ಸಮಾಜಕ್ಕೆ ಬಿತ್ತುವ ಕೆಲಸವನ್ನು ನಿಲ್ಲಿಸಬೇಕು ಅಂತ ಹೇಳುವಂಥ ಒತ್ತಾಯವನ್ನು, ಅದೊಂದು ಪಕ್ಷದ ನೆಲೆ ಇರ್ಬೋದು, ವೈಯಕ್ತಿಕ ನೆಲೆ ಇರ್ಬೋದು, ನಾವು ನಿಮ್ಮ ಮುಂದೆ ತರ್ತಾ ಇದ್ದೇವೆ. ಸರ್, ಈಗ ಒಂದು ಭಾಳ ಜನ ಮಾತಾಡ್ಕೊಳ್ತಾ ಇದ್ದು ಅವ್ರು ಹೇಳಿಕೊಡೋದು ನೀರು ಕೊಡಲಿಲ್ಲ, ನೀರು ಇರಲಿಲ್ಲ ಅಂತ ಹೇಳ್ಬೋದು. ಮತ್ತೆ ಆ ಇಕ್ಕಟ್ಟಿದ್ದು ಜಾಗ ಸ್ವಲ್ಪ ಸಲವಾದ ಜಾಗ ಆದರೆ ಆಗ ಇರಲಿಲ್ಲ ಅಂತ, ಊಟ ಮತ್ತು ಇನ್ನೊಂದು ಈಗ ಲೇಟ್ ಆಯಿತು. ಎಲ್ಲೋ ಒಂದು ಕಡೆ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಮುಖ್ಯಮಂತ್ರಿ ಬರುವಾಗ ಜನರನ್ನು ಕೂರಿಸಿದ್ರು. ಹೌದಾ? ಅವರ ಅಪಪ್ರಚಾರ ಅಂದರೆ ಅದನ್ನು ಅಪಪ್ರಚಾರ ಅಂತ ಹೇಳುವಂಥದ್ದು. ನಾನು ಈ ವಿಚಾರ ಏನು ಅಂತ ಹೇಳಿದರೆ, ಒಂದು ಪೊಲೀಸ್ ಇಲಾಖೆಯ ಒಂದು ನಿರ್ದೇಶನ ಇತ್ತು, ಈ ವಾಟರ್ ಬಾಟ್ಲಿ ಕೊಡಬಾರ್ದು ಅಂತೇಳಿ. ಅದೆಲ್ಲೇ ಒಂದು ಘಟನೆ ಆಗಿರ್ಬೋದು, ಯಾಕೋ ಒಂದು ಪೊಲೀಸರ ಒಂದು ನಿಯಂತ್ರಣ ಇದೆ. ಬಾಟ್ಲಿ ಕೊಟ್ಟರೆ ಏನಾದರೂ ಗಲಭೆಗಳಾದರೆ ಮುಂಜಾಗ್ರತಾ ಕ್ರಮವಾಗಿ ಬಾಟ್ಲಿಗಳನ್ನು ಎಸೆಯುತ್ತಾರೆ ಅಂತ ಇರ್ಬೋದು. ಹಾಗಾಗಿ ನಮಗೂ ಒಂದು ರೀತಿ ಅದನ್ನು ಓಪನ್ ಆಗಿ ಶಾಸಕರು ವೇದಿಕೆಯಲ್ಲಿ ಹೇಳ್ತಾರೆ, ಓಪನ್ ಆಗಿ ಹೇಳ್ತಾರೆ, ನಮಗೆ ಈ ರೀತಿಯ ಒಂದು ಸಮಸ್ಯೆ ಆಗಿದೆ, ನೀರು ಕೊಡಲಿಕ್ಕೆ ಆಗ್ತಾ ಇಲ್ಲ. ಆದರೂ ಸಹ ವಾಟರ್ ಬಾಟ್ಲಿಗಳು ದೊಡ್ಡದು ಮತ್ತು ವಾಟರ್ ಟ್ಯಾಂಕ್ಗಳಲ್ಲಿ ತುಂಬಿಸಿ ಕೊಡುವಂಥ ವ್ಯವಸ್ಥೆ ಇತ್ತು. ಆದರೆ ಏನು ನಾನು ಹೇಳ್ತೇನೆ, ಇದ್ದರೂ ಸಹ ಎಲ್ರಿಗೂ ಸಿಗ್ತಾ ಅಂಥೇಳಿ, ಸಿಗಲಿಕ್ಕೆ ಈ ಜನಸಂದಣಿಯಲ್ಲಿ ಅದನ್ನು ಸಮರ್ಪಕವಾಗಿ ತಗೊಳ್ಳಿಕ್ಕಾಗದ್ದು ಒಂದು ರೀತಿಯ ಗೊಂದಲಗಳಾಗಿದೆ. ನಾನು ಹೇಳುವಂಥದ್ದು ಇಲ್ಲೇನು, ನೀರಿತ್ತವುದು, ಆದರೆ ಅದನ್ನು ಈಗ ಸಿಂಗಲ್ ಬಾಟ್ಲಿ ವಾಟರ್ ಆದರೆ ಡಿಸ್ಟ್ರಿಬ್ಯೂಷನಲ್ಲಿ ಎಲ್ರಿಗೂ ಕೊಡಲಿಕ್ಕೆ ಬರುತ್ತೆ. ಇದು ಒಂದು ಕಡೆ ನೀರು ಉಂಟು ಅಂದರೆ ಅಲ್ಲಿಗೆ ಹೋಗ್ಲಿಕ್ಕೆ ಆಗಬೇಕಲ್ಲ, ಅಲ್ಲಿಗೆ ಹೋಗಲಿಕ್ಕೆ ಜನ ಆ ರೀತಿ ಜನಸಾಗರ ತುಂಬಿ ತುಳುಕಿದೆ. ನಾವು ಆ ಮೇಲಿನ ವಿಡಿಯೋದಲ್ಲಿ ಒಂದು ನೋಡ್ತೇವೆ, ಇದರಲ್ಲಿ ಡ್ರೋನಲ್ಲಿ ನಾವು ನೋಡ್ತೇವೆ ಹೇಗಿದೆ ಸೀನ್. ಎಲ್ಲಿ ಹೋಗೋದಿಲ್ಲಿ, ನೀರು ಉಂಟಲ್ಲಿ, ನೀರಿದ್ದರೆ ಏನು ಮಾಡಲಿಕ್ಕಾಗ್ತದೆ? ಆ ರೀತಿಯ ಪರಿಸ್ಥಿತಿಯಲ್ಲಿ ಜನಸಂದಣಿ ಸೇರಿದೆ. ನಾನು ಅದನ್ನು ಉಲ್ಲೇಖ ಮಾಡಿ 1 ಲಕ್ಷ ಜನ ಒಮ್ಮೆ ಅಲ್ಲಲ್ಲ, ನಾನು ಅಲ್ಲಲ್ಲ, ಒಂದು ನಿಮಿಷಕ್ಕೆ ನಾನು ನಿಮಗೆ ಉತ್ತರ. 1 ಲಕ್ಷ ಜನದ ವಿಚಾರ ನಾನು ಹೇಳಿದೆ ಅಲ್ಲ, ಬೆಳಿಗಿನಿಂದ ಸಂಜೆಯ ತನಕ. ಆಗ ಒಂದು ಕಡೆ ಒಂದು ಈಗ ನೆಹರು ಮೈದಾನದಲ್ಲಿ ಸೇರ್ಬೋದು, ಅಷ್ಟು ದೊಡ್ಡ ಜನ ಸೇರಿಸಿ, ಅದಲ್ಲ ಇದು ಬೆಳಿಗ್ಗಿಂದ ಬರ್ತಾರೆ ಹೋಗ್ತಾರೆ. ಹಾಗಾಗಿ ಆ ಜನಸಂಖ್ಯೆಯನ್ನು ಲೆಕ್ಕ ಹಾಕೋದು ಬಿಟ್ಟು, ಅದು 1 ಲಕ್ಷ ಬಿಟ್ಟು ನಾವು 1 ಲಕ್ಷ ಜನ ಸೇರಿಸ್ತೇವೆ ಅಂತ ಹೇಳುವ ವಿಚಾರ ಅಲ್ಲ. 1 ಲಕ್ಷ ಜನರಿಗೆ ನಾವು ಕಿಟ್ಟು ಕೊಡ್ತೇವೆ, ಟವೆಲ್ ಕೊಡ್ತೇವೆ ಅಂತ ಹೇಳುವಂಥದ್ದು ಅಲ್ಲಿ ಇರುವಂಥ ವಿಚಾರ. ಅಲ್ಲ, ಸೇರುವ ಪ್ರಶ್ನೆನೇ ಇಲ್ಲ. ಅಲ್ಲ ನೋಡಿ, ನೀವು ಮತ್ತೆ ಅದನ್ನು ಅಲ್ಲ, ಅದು ನಾನು ಇಲ್ಲಿ ಹೇಳಿ ಕೇಳಿ. ಈಗ ಮುಖ್ಯಮಂತ್ರಿಗಳು ಸೇರುವ ಸಮಯ ಬಂದಿರುವ ಸಮಯದಲ್ಲಿ ಹೌದು, ನಮಗೆ ಬೇಕಾದ್ದು ಅಲ್ಲಿ ನೀವು ಡ್ರೋನಲ್ಲಿ ನೋಡಿದ್ದೀರ ಗೊತ್ತಿಲ್ಲ, ಆ ಜನಸಂಖ್ಯೆ ಎಷ್ಟು ಅಂತ ನೀವೇ ಲೆಕ್ಕ ಹಾಕ್ಕೊಳ್ಳಿ, ಅಥವಾ ನಿಮಗೆ ಪೊಲೀಸ್ ರಿಪೋರ್ಟ್ ತಗೊಳ್ಳಿ. ನಮಗೆ ಅದೆಲ್ಲ ಇಲ್ಲಿ ಇಂಪಾರ್ಟೆಂಟ್. ಅಲ್ಲ ಒಂದು ಈಗ ಕಾರ್ಯಕ್ರಮದ ಮೂಲ ಸ್ವರೂಪ ಏನಂದ್ರೆ ಕಿಟ್ಟು ಇದ್ದಾರೆ, ಹೌದು. ಅದರಲ್ಲಿ ಏನ್ ಮಾಡಬಹುದು ಅಂತ ನನಗೆ ಅನಿಸುತ್ತೆ. ಹಿಂದಿನ ವರ್ಷ ಏನ್ ಮಾಡಿದ್ರೆ ಕಾರ್ಯಕ್ರಮ ಮಧ್ಯಾಹ್ನ ಒಂದಷ್ಟು ಜನ ಗಿಫ್ಟ್ ಕೊಟ್ಟಿಗೆ ಶುರು ಮಾಡಿದ್ರು. ಯಾಕಂದ್ರೆ ಜನ ಕೆಲವು ಊಟಕ್ಕೆ ನಿಲ್ಲುವುದಿಲ್ಲ, ಬಂದವರು ಹೋಗ್ತಾರೆ. ಸೊ ಇಲ್ಲಿ ಸಿಎಂ ಬಂದಾಗ ಒಂದು ಆ ಪೆಂಡಾಲ್ ಒಳಗೆ ಎಷ್ಟು ಜನ ಒಂದು ಮಿನಿಮಮ್ ಒಂದು 10-15 ಗಂಟೆ ಇರಲಿ. ಹೊರಗಿನವರಿಗೆ ಒಂದು 11-12 ಗಂಟೆ ಗಿಫ್ಟ್ ದೂರದಲ್ಲಿ ಕೊಡ್ತಾ ಇದ್ದಾರೆ, ಬಂದವರು ಹೋಗ್ತಾ ಇದ್ರು ಅಂತ ನಿಲ್ತಾ ಇದ್ರು. ಮತ್ತೆ ಎಲ್ರಿಗೂ ಗೊತ್ತಿದೆ ಸಂಜೆ ಮಳೆ ಬರ್ತದೆ ಅಂತ, ದಿನ ಮಳೆ. ಅಲ್ಲ, ಈಗ
ಅಲ್ಲ, ಅದು ನೀವು ಹೇಳಿದ್ರೆ ನಾವು ಒಪ್ಪಿಕೊಳ್ತೇವೆ ಸತ್ಯ ಏನು ಅಂತ ಹೇಳುವಂಥದ್ದು. ಆದರೆ ಒಂದು ಕಾರ್ಯಕ್ರಮ ಹೇಗೆ ಉದ್ಘಾಟನೆ ಅಂತ ಹೇಳುವಂಥದ್ದು ಇದೆ. ಯಾವ ಉದ್ಘಾಟನೆ? ಒಂದು ವೇಳೆ ಇದರ ಉದ್ಘಾಟನೆ ಬೆಳಿಗ್ಗೆನೇ ಆಗ್ತಾ ಇದ್ರೆ, ಕಿಟ್ ವಿತರಣೆ ಮಾಡುವಂಥ ಕಾರ್ಯಕ್ರಮ ಉದ್ಘಾಟನೆ ಬೆಳಿಗ್ಗೆ ಆಗ್ತಾ ಇದ್ರೆ ಈ ಪ್ರಶ್ನೆ ಬರೋದಿಲ್ಲ. ಬೆಳಿಗ್ಗೆಯಿಂದ ಬಂದರೆ ಜನ ಬರ್ತಾರೆ ಹೋಗ್ತಾರೆ, ಇಲ್ಲಿ ಬೆಳಿಗ್ಗೆಯಿಂದ ಬಂದಾಗೆ ಹೋಗ್ತಾ ಇರ್ತಾರೆ. ಇದೇನಾಯಿತು, ಊಟ ಮತ್ತು ಕಿಟ್ಟಿನ ಇದಕ್ಕೆ ಅಲ್ಲಿ ಜನ ಸೇರುವಂಥ ಸಂದರ್ಭ ಆಯಿತು. ಅಲ್ಲಿ IGP ಅವರು 4 ದಿವಸ ಮೊದಲು ಬಂದು ತುಂಬಾ ಸ್ಟ್ರಿಕ್ಟ್ ಆಗಿ ಹೋಗಿದ್ದು, CM ಬರೋ ಪ್ರೋಗ್ರಾಮ್ ವ್ಯವಸ್ಥೆ ಸಾಕಾಗುದಿಲ್ಲ ಅಂತೇಳಿ ಆಗಿರುವಾಗ ಮತ್ತೆ ಆಲ್ರೆಡಿ ಇಂಟೆಲಿಜೆನ್ಸ್ ರಿಪೋರ್ಟ್ ಇದ್ದೇ ಇರುತ್ತಲ್ಲ CM ಕೈಯಲ್ಲಿ. ಹಾಗೆ ನಮ್ಗೆ ಅನಿಸಿದ್ದು CM ಆದ್ರೂ ಕೂಡ ಲೇಟ್ ಮಾಡಬಾರ್ದು. ಇದು ಇನ್ನೊಂದು ತಾಲೂಕು ಕೇಂದ್ರಕ್ಕೆ ಇಷ್ಟು ಜನ ಸೇರ್ತಾರೆ, ಮತ್ತೆ ಹವಾಮಾನ ಅವರ ಸರ್ಕಾರ ಇದ್ದೇ ಇರುತ್ತೆ. ಆಕ್ಚುಲಿ CM ಕರೆಕ್ಟ್ ಟೈಮಿಗೆ ಅಲ್ಲಿ ಬಂದಿದ್ದಾರೆ. ಅವರನ್ನು ಮಧ್ಯದಲ್ಲಿ ಅಲ್ಲಲ್ಲಿ ಕೆಲವರೆಲ್ಲ ನಿಲ್ಲಿಸಿ ಅವರಿಗೆ ಸನ್ಮಾನ ಮಾಡ್ಲಿಕ್ಕೆ ಅಂತ ಲೇಟ್ ಅವರು ಬಂದದ್ದು ವಿಶೇಷ ವಿಮಾನ, ಅವರಿಗೆ ಅನುಕೂಲಕರವಾದ ಟೈಮಲ್ಲಿ ಬೆಳಿಗ್ಗೆ ಒಂದು 10 ಗಂಟೆಗೆ ಬೆಂಗಳೂರಿಂದ ಹೊರಬೋದು, ಸ್ವಲ್ಪ ಬೇಗ ಹೊರಟಿ ಬೇಗ ಬರ್ತಿದ್ದೆ. ಅಂದ್ರೆ ಆ ತರ ವ್ಯವಸ್ಥೆ ಮೊದಲೇ ಮತ್ತೆ ಹವಾಮಾನ ಇಲಾಖೆ ವರದಿ ಇರ್ತದೆ ಕೈಯಲ್ಲಿ. ಅಲ್ಲ, ನಾನು ಮತ್ತೊಂದು ಈ ಮಳೆ ಇಷ್ಟು ಬರದಿದ್ರೆ ಉಂಟಲ್ಲ, ಮತ್ತೇನೋ ಒಂದು ರೀತಿಯ ಸಮಸ್ಯೆ ಆಗ್ತಾ ಇತ್ತಲ್ಲಿ. ಮತ್ತೆ ಸಂಜೆ ಆ ರೀತಿಯ ಜನಸಾಗರ ಸೇರುವಾಗ ಈ ಮಳೆಯಿಂದಾಗಿ ಮತ್ತೆ ನಿಯಂತ್ರಣ ಆದ್ದು ಒಂದು ರೀತಿಯಲ್ಲಿ ಸ್ವಲ್ಪ ಮತ್ತೆ ಸಮಸ್ಯೆಗಳಿಗೆ ಇಲ್ಲದಿದ್ರೆ ಇನ್ನೂ ಸಹ ಜನ ಬಂದರು. ಏನು ಅಲ್ಲ ಇದು ಅಲ್ಲ, ಇನ್ನು ನಾವು ಇದು ಆಫ್ ದಿ ರೆಕಾರ್ಡ್ ಮಾತಾಡುವಂಥದ್ದು. ಮಳೆ ಬಂದದ್ದು ಅನುಕೂಲ ಆಯಿತು ಅಂತಲ್ಲ, ಮಳೆ ಬರುವ ವಿಚಾರ ಅದು ಅವತ್ತು ಮಾತ್ರ ಅಲ್ಲ, ಕಳೆದ ಕಂಟಿನ್ಯೂಸ್ ಸಂಜೆ ಶಾಮಿಯಾನ ಅದಕ್ಕೆ ಸಮಸ್ಯೆ ಆಗಿದೆ, ಕೆಲಸ ಮಾಡಲಿಕ್ಕೆ ಆಗಲಿಲ್ಲ. ಆದರೆ ಅದರ ಜೊತೆಯಾಗಿ ಹೇಳುವಂಥದ್ದು ಒಂದು ರೀತಿಯಲ್ಲಿ ದೇವರ ಅನುಗ್ರಹನೇ ಹೇಳ್ಬೋದು. ಇಲ್ಲದಿದ್ದರೆ ಈ ರೀತಿ ಜನ ಬರ್ತಾರೆ ಅಂತ ಹೇಳಿದರೆ ಇದನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಕೊನೆಗೆ ಅಲ್ಲಿ ಆ ಪರಿಸ್ಥಿತಿಯನ್ನು ನೋಡಿದರೆ, ನಾನು ಹೇಳಿದ್ದು ಅಲ್ಲಿಯ ಪರಿಸ್ಥಿತಿಯನ್ನು, ಆ ಬಟ್ಟಲುಗಳು ಇದೆಲ್ಲ ಈ ಸಿಸ್ಟಮ್ ಎಲ್ಲ ನಡಿಲಿಕ್ಕಾಗಲಿಲ್ಲ. ಮತ್ತು ಅದು ಕಡಿಮೆ ಅಲ್ಲಿ ಜನರಿಗೆ ಕೊಡುವಂಥ ಅಲ್ಲಿ ಸಲ್ಲುವ ವ್ಯವಸ್ಥೆಗಳು ಅದು ಸರಿ ಅಂತ ಬರಲಿಲ್ಲ ಅಂತ ಹೇಳುವಂಥದ್ದಲ್ಲಿ ನಮಗೆ ಸ್ವಾಭಾವಿಕ ಕಾಣುವಂಥ. ಆದರೆ ಬಂದಾಗೇ ಹೋಗ್ತಾ ಇದ್ರೆ ಉಂಟಲ್ಲ, ಅಲ್ಲ ಶಾಕ್ ಅಲ್ಲೇ ಇತ್ತು. ಬೆಳಿಗ್ಗೆ ನಾನು ಹೋಗಿದ್ದೆ, ಅಲ್ಲಿ ಪರಿಸ್ಥಿತಿ ನೋಡುವಾಗ ಅದು ಭಯಂಕರ ಆಗ್ತಿತ್ತು. ಎಲ್ಲ ಒಂದು 3,000-4,000 ಚಪ್ಪಲ್ ಮಕ್ಕಳದ್ದು, ಮಹಿಳೆಯರದ್ದು. ಅಲ್ಲ ಇಲ್ಲಿ ನಾವು ಅಲ್ಲ, ನಾನು ಅದನ್ನು ಈಗ ತಪ್ಪಾದ ಅಲ್ಲಿ ಅಲ್ಲ, ದೇವರ ದಯದಿಂದ ಏನು ಆಗದ್ದು ಇರುವಂತಹದ್ದು ಒಂದು ದೊಡ್ಡ ವಿಚಾರ. ಯಾಕಂತ ಹೇಳಿದ್ರೆ ನೋಡಿ, ಒಳ್ಳೆ ಶಂಶುದ್ದೀನ್ ಅವರು ಏನೊಂದು ಪ್ರಶ್ನೆ ಕೇಳಿದ್ರು, ಉತ್ತರ ಬೇರೆ ವಿಷಯ ಕೊಡ್ತಿದ್ರು. ಬ್ಯಾರಲ್ ನೀರು ಇಟ್ಟಿದ್ರಿ, ಹೌದು, ಅದನ್ನು ಅದು ಅಲ್ಲೇ ಇತ್ತು, ಅದು ಇದು ಮಾಡಿ ಮತ್ತು ಅಷ್ಟೊತ್ತು ಕೂರಿಸಿದ್ದು ಶಕ್ತಿ ಪ್ರದರ್ಶನ ಮುಖ್ಯಮಂತ್ರಿಗಳ ಎದುರು ಮಾಡಿದ್ದು ಆರೋಪ. ಅಲ್ಲ, ಮುಖ್ಯಮಂತ್ರಿಯನ್ನು ನೋಡ್ಲಿಕ್ಕೆ ಜನ ಅಲ್ಲ, ಸ್ವಾಭಾವಿಕವಾಗಿ ನಾನು ಹೇಳುವಂಥದ್ದು ಮುಖ್ಯಮಂತ್ರಿಗಳ ಭಾಷಣ ಮತ್ತು ಮುಖ್ಯಮಂತ್ರಿಗಳನ್ನು ಕಾಣುವಂಥದ್ದು ಒಂದು ಹಂತದ ಜನರಿಗೆ ಖಂಡಿತ. ಈಗ ನಾನು ಇನ್ನೊಂದು ಕಡೆಯಿಂದ ಅಶೋಕ್ ರೈ ಎರಡು ಸಹ ಇರ್ತದೆ, ಸಹಜವಾಗಿ ಅದು ಇರ್ತದೆ. ಈಗ ನಾವು ನಮ್ಮ ಮನಸಾಕ್ಷಿಗೆ ಆಗುವ ರೀತಿಯಲ್ಲಿ ನಾವು ಮಾತಾಡಬೇಕು. ನಮಗೆ ಸಹ ಇದೆ ಈಗ ಇರ್ಬೋದು ಅಂತೇಳಿ ನಾವು ಅದನ್ನು ತಪ್ಪಾಗಿ ಹುಡುಕಿ ನಾವು ಮಾತಾಡಿದ್ರೆ ಅದಕ್ಕೆ ನಾವು ಏನು ಉತ್ತರ ಕೊಡ್ಲಿಕ್ಕೆ ಬರುವುದಿಲ್ಲ. ಈಗ CM ಮಾತು ಶುರು ಮಾಡ್ತಾರಲ್ಲ, ಆವಾಗಲೇ ಒಂದ್ ಸೈಡ್ ಅಲ್ಲಿ ಊಟ ಕೊಡ್ತಿದೆ, ಮತ್ತೊಂದ್ ಸಲ ಊಟ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅಲ್ಲ, ಊಟ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದು ಮತ್ತೆ ಮ್ಯಾನೇಜ್ಮೆಂಟಿನ ವಿಷಯ ಅಲ್ಲ. ಅಲ್ಲ, ಇದು ಏನಾಯ್ತು, ಈ ರೀತಿಯ ಗೊಂದಲಗಳು ಸ್ವಲ್ಪ ಮುಖ್ಯಮಂತ್ರಿಗಳು ಬರುವಂತ ಪ್ರೋಟೋಕಾಲ್ನ ವಿಚಾರಗಳು ಆಗುವಾಗ ಇದು ಒಂದು ಡೈವರ್ಷನ್ ಆದ್ದು ಸ್ವಲ್ಪ ಸಮಸ್ಯೆ ಆಗಲಿಲ್ಲ ಅಂತೇಳಿ ನಾವು ಖಂಡಿತವಾಗಿ ಸಮಸ್ಯೆ ಇಲ್ಲ, ಏನಾಗಲಿಲ್ಲ, ಬಹಳ ಚೆನ್ನಾಗಿ ಆಗಿದೆ ಅಂತ ಹೇಳುವಂತಲ್ಲ. ಅದರ ಸಮಸ್ಯೆ ಯಾವ ರೀತಿ ಆಯಿತು, ಯಾಕಾಯಿತು, ಹೇಗಾಯಿತು. ಒಂದು ರೀತಿಯಲ್ಲಿ ನಾವು ಬಸ್ಸಲ್ಲಿ ಜನ ತಂದು ನಾವು ಮಾಡ್ತೇವಲ್ಲ, ಈಗ ನಮ್ಮ ಕಾರ್ಯಕ್ರಮಗಳಿಗೆ ನಾವು ಮಾಡೋದು ಹೇಗೆ, ಎಲ್ಲ ತುಂಬಿಸಿಕೊಂಡು ಬನ್ನಿ ಅಂತೇಳಿ ಕರ್ಕೊಂಡು ಬರ್ತೇವೆ, ಮತ್ತು ಕರ್ಕೊಂಡು ಹೋಗಿ ಬಿಡದೆ ಏನೇನೋ ಮಾಡುವಂಥದ್ದೆಲ್ಲ ಕಾರ್ಯಕ್ರಮ ನಡೀತದೆ. ಆದರೆ ಇದು ಅದೇನಲ್ಲ, ಸ್ವಇಚ್ಛೆಯಿಂದ ಅವರು ಬರ್ತಾರೆ.
ಸಾಹಿತ್ಯದಿಂದ ಬರ್ತಾರೆ, ಅಲ್ಲಿ ಅಲ್ಲಾದ ಸ್ವಲ್ಪ ಅತಿಯಾದ ಜನ ಸೇರಿದ ಕಾರಣ ಅಂತ ಹೇಳುವಂಥದ್ದನ್ನು ಒಪ್ಪಿಕೊಳ್ಳುವಂಥದ್ದು. ಒಂದು ವೇಳೆ ಜನ ಬರಲಿಲ್ಲ, ಅದಕ್ಕೂ ಪ್ರೆಸ್ ಕರಿತಾ ಇದ್ರು, ನೋಡಿ ಬರಲಿಲ್ಲ, ಯಾರಿಲ್ಲ, ಮುಖ್ಯಮಂತ್ರಿ ಇದನ್ನು ಹೇಳಿ, ಇದಕ್ಕೆ ಅಲ್ಲ ಮೀನಿಂಗ್ಲೆಸ್, ಇದು ಮಾತಾಡುವಂಥದ್ದು ಅಂತ ಹೇಳುವಂಥದ್ದು, ಅದಕ್ಕೆ ಒಂದು ಅಪಪ್ರಚಾರ ಬೇರೆಯೇ ಮಾತಾಡ್ತಿದ್ರು. ಇದು ಸರಿಯಲ್ಲ. ನಾನು ಹೇಳುವಂಥದ್ದು ನೈಜತೆಯನ್ನು ಅರ್ಥ ಮಾಡಿಕೊಂಡು ಅದನ್ನು ವಿಮರ್ಶೆ ಮಾಡಬೇಕು. ಒಬ್ಬ ಶಾಸಕರಾದವರು ಈಗ ಅವರಿಗೆ ಚುನಾವಣೆಗೆ ನಾಡ್ದು ಬರುವ ಡಿಸೆಂಬರ್ ಜನವರಿ ಚುನಾವಣೆ ಇಲ್ಲ ಹೇಳಿದ್ದು ನಾನು, ಅದು ಸಹ ನಾವು ಅರ್ಥ ಮಾಡಿಕೊಳ್ಬಾರ್ದು. ಅಲ್ಲದೆ ಈ ರೀತಿಯ ಒಬ್ಬ ಶಾಸಕರು ಈ ರೀತಿಯ ದಾನದ ಮೂಲಕ ಒಂದು ಟ್ರಸ್ಟಿನ ಮೂಲಕ ಮಾಡ್ತಾರೆ ಅಂತ ಹೇಳುವಾಗ ಅದನ್ನು ಒಪ್ಪಿಕೊಳ್ಬೇಕು ಸಮಾಜ. ಅದನ್ನು ಮತ್ತೆ ಹೇಳುವಂಥದ್ದು, ಅದರ ಬಗ್ಗೆ ಏನೋ ಮಾತಾಡುವಂಥದ್ದು ಅಷ್ಟು ಒಳ್ಳೆಯದಾಗೋದಿಲ್ಲ ಅಂತ ಹೇಳುವಂಥದ್ದು ನಮ್ಮ ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.